Hi, Kitchen King Geeta says hi. Good evening, sis. Nice, good mute. ಎಲ್ಲ ಸಿಸ್ ಇದ್ದೇನೆ, ಮ್ಯೂಟ್ ಲೈವ್ ಅಲ್ಲ. ಮತ್ತೆ ಕಾಫಿ ಆಯ್ತಾ ನಿಮ್ದು ಸಿಸ್? ಇದ್ದೀರಾ ಗೀತಾ ಸಿಸ್? ಗೀತಾ ಸಿಸ್ ಇದ್ದೀರಾ? ಇದ್ದೀನಿ. ಓಕೆ ಓಕೆ. ಕಾಫಿ ಆಯ್ತಾ ನಿಮ್ಮದು? ಮ್ಯೂಟ್ ಇಲ್ಲ, ಆಗದಿಂದ ನೆಟ್ವರ್ಕ್ ಇರಲಿಲ್ಲ ಕಾಣಬೇಕು. ಲೈವ್ ಆಗೋದೇ ಇಲ್ಲ, ಆಗದಿಂದ ಟ್ರೈ ಮಾಡ್ತಾ ಇದ್ದೇನೆ ಲೈವ್ ಮಾಡಲಿಕ್ಕೆ, ಆಗ್ತಾನೇ ಇರಲಿಲ್ಲ. ಆರಾಧನಾ ಅವರು ಬಂದರು. ಹಾಯ್ ಆರಾಧನಾ ಅವರೇ, ವೆಲ್ಕಮ್ ಟು ಮೈ ಲೈವ್. ಆರಾಧನಾ ಅವರೇ, ಚಾನಲ್ ಉಂಟಾ? ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಸಿಸ್, ಸಾಯಂಕಾಲಕ್ಕೆ ಏನು ಡಿನ್ನರ್ಗೆ ಮಾಡಿದ್ದೀರಾ ಸ್ಪೆಷಲ್? ಈಗ ಬರ್ತೇನೆ ಗೀತಾ ಸಿಸ್, ಈಗ ಬರ್ತೇನೆ, ಇನ್ನೂ ಮಾಡಿಲ್ಲ. ಓಕೆ ಓಕೆ. ಮಲ್ಲಿಕಾ ದುಬೈ ಅವ್ರು ಬಂದರು. ಹಾಯ್ ಸಿಸ್ಟರ್, ವೆಲ್ಕಮ್ ಟು ಮೈ ಲೈವ್ ಮಲ್ಲಿಕಾ ಸಿಸ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಸಿಸ್. ಮಲ್ಲಿಕಾ ಸಿಸ್, ನಿಮ್ಮದು ಕಾಫಿ ಆಯಿತಾ? ಕೆಂಚ ಪೂಜಾರಿ ಅವರು ಬಂದರು. ಹಾಯ್ ಕೆಂಚ ಪೂಜಾರಿ ಅವರು, ವೆಲ್ಕಮ್ ಟು ಮೈ ಲೈವ್. ಮತ್ತು ಕಾಫಿ ಆಯಿತಾ ಕೆಂಚ ಪೂಜಾರಿ ಅವರೇ ನಿಮ್ಮದು? ನಿಮ್ಮದೇನು ಅಡಿಗೆ? ನಮಗೆ ಮೀನು ಸಾರು ಸಿಸ್, ಮೀನು ಸಾರು, ಫಿಶ್ ಕರಿ. ಕಾಫಿ ಆಯಿತಾ ಸಿಸ್ಟರ್ ಅಂತ ಕೇಳಿದ್ರೆ ಕಾಫಿ ಆಗಿದೆ ಸಿಸ್. ನಿಮ್ದು ಆಯಿತಾ ಸಿಸ್ ಮಲ್ಲಿಕಾ ಸಿಸ್? ಕಾಫಿ ಆಯಿತಾ ನಿಮ್ಮದು? ಹೇಗಿದ್ದೀರಾ? ಹಾಂ, ಸೂಪರ್ ಆಗಿದ್ದೇನೆ ಗೀತಾ ಸಿಸ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗಲ್ಲಿದ್ದಾರೆ ಗೀತಾ ಸಿಸ್. ಥ್ಯಾಂಕ್ ಯು. ಕಿಚನ್ ಕ್ವೀನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾ ಮ್ಯಾಮ್. ನವ ಉದಯ ಮೇಡಮ್, ಲೈವ್ ಮಾಡೋದು ಹೇಳಿಕೊಡಿ. ಲೈವ್ ಮಾಡೋದು ಹೇಳಿಕೊಡ್ಬೇಕಾ? ಇದು ನೀವು ಶಾರ್ಟ್ಸ್ ಎಲ್ಲ ಆಗ್ತೀರಲ್ಲ, ಅಲ್ಲಿ ಲೈವ್ ಬಟನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ಆಗ ನಿಮಗೆಲ್ಲ ಆಪ್ಷನ್ ಎಲ್ಲ ಫಿಲ್ ಮಾಡಬೇಕು ಅಲ್ಲಿದ್ದದ್ದು. ಮತ್ತೆ ಗೋ ಟು ಲೈವ್ ಅಂತ ಬರ್ತದೆ, ಲೈವ್ಗೆ ಹೋದರೆ ಆಯಿತು. ಕಾಫಿ ಟೀ ಕುಡಿಯಲ್ಲ ಸಿಸ್ಟರ್? ಹೌದಾ ಮಲ್ಲಿಕಾ ಸಿಸ್, ಕಾಫಿ ಟೀ ಕುಡಿಯಲ್ವಾ? ಯಾವ ಫಿಶ್? ನಂಗೆ ಗೊತ್ತುಂಟಾ? ನಂಗೆ ಫಿಶ್ ಕರಿ. ಹಾಯ್ ಮಲ್ಲಿಕಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಕಿಚನ್ ಕ್ವೀನ್ ಗೀತಾ ಸಿಸ್. ಕೆಂಚು ಪೂಜಾರಿ, ನಮ್ಮದು ಕಾಫಿ ಆಗಿದೆ, ನಿಮ್ಮದು ಅಂತ ಕೇಳಲಿಕ್ಕೆ ಇರ್ಬೋದು ಅವರು. ನಮ್ಮದು ಕೂಡ ಆಯಿತು ಕೆಂಚು ಪೂಜಾರಿ ಅವರೇ. ಕಿಚನ್ ಕ್ವೀನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚನ್ ಕ್ವೀನ್ ಅವರೇ. ನಾಗು ಅಪ್ಪು ದೊಡ್ಡ ಮನೆ ಹುಡುಗ, ಹಾಯ್ ಅಕ್ಕ ಅಂತ ಇದೆ. ಹಾಯ್ ನಾಗು ಅವರೇ, ವೆಲ್ಕಮ್ ಟು ಮೈ ಲೈವ್. ನಾಗು ಅವರೇ, ಚಾನಲ್ ಉಂಟಾ? ನವ ಉದಯ ಅವರು, ನವ ಉದಯ ನಿಮ್ಮದು ಚಾನಲ್ ಉಂಟಾ ಹೇಳಿ? ಹೇಳಿದ್ದು ಅರ್ಥ ಆಗಲಿಲ್ಲ. ನೀವು ಶಾರ್ಟ್ಸ್ ಹಾಕೋದಿಲ್ವಾ? ಶಾರ್ಟ್ಸ್ ವಿಡಿಯೋ ಪೋಸ್ಟ್ ಎಲ್ಲ ಹಾಕ್ತೀರಾ? ಉದಯ್ ಅವರೇ, ನೀವು ಪೋಸ್ಟ್ ಮತ್ತು
ಶಾರ್ಟ್ಸ್ ವಿಡಿಯೋ ಅದೆಲ್ಲ ಹಾಕ್ತೀರಾ, ಅಲ್ಲಿ ಒಂದು ಲೈವ್ ಅಂತ ಬರ್ತದೆ, ಅಲ್ಲಿಗೆ ಕ್ಲಿಕ್ ಮಾಡಬೇಕು ಫಸ್ಟಿಗೆ, ಲೈವ್ ಅಂತ ಬಂದದಕ್ಕೆ. ಮತ್ತು ಅಲ್ಲಿ ಕೆಲವು ಆಪ್ಷನ್ ಕೇಳ್ತಾರೆ, ಸೆಲೆಕ್ಟ್ ಆಡಿಯನ್ಸ್ ಕೇಳ್ತಾರೆ, ಮತ್ತು ಥಂಬ್ನೇಲ್ ಹಾಕಲಿಕ್ಕೆ ಕೇಳ್ತಾರೆ. ಅದೆಲ್ಲ ಹಾಕಿದ ನಂತರ ಮತ್ತೆ ಗೋ ಟು ಲೈವ್ ಅಂತ ಇದೆ, ಲೈವ್ ಆಪ್ಷನ್ ಒತ್ತಬೇಕು, ಆಗ ಲೈವ್ ಬರ್ತದೆ. ಚೇಂಜಸ್ ಎಲ್ಲ ಮಾಡಲಿಕ್ಕೆ ಉಂಟು, ಅಲ್ಲಿ ಕೇಳ್ತಾರೆ ಯಾವುದು ನಿಮ್ಮದು ವೀಡಿಯೋ ಹೈಡ್ ಮಾಡಬೇಕಾ, ಹೈಡ್ ವಿಡಿಯೋ ಅದೆಲ್ಲ ಇದೆ ಸೈಡಲ್ಲಿ, ಸೈಡ್ ಬಟನಲ್ಲಿ ಇದೆ ಎಲ್ಲ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಗೋ ಟು ಲೈವಿಗೆ ಹೋಗಬೇಕು ನೀವು. ಅದು ಹೇಳುವಾಗ ಅರ್ಥ ಆಗೋದಿಲ್ಲ ನವೋದಯರು, ಏಕೆಂದರೆ ನೀವಿಲ್ವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಲೈವ್ ಹೇಗೆ ಮಾಡೋದು ಅಂತ ಬರ್ತದೆ ಅದರಲ್ಲಿ, ಆಗ ನಿಮಗೆ ಅದರಲ್ಲಿ ನೋಡಿದರೆ ಅರ್ಥ ಆಗ್ತದೆ. ಕಿಚನ್ ಅವರು ಗುಡ್ ಅಂತೇಳಿ ಮಂಜುನಾಥ್ ಮಂಜು ಅವರು ಬಂದರು, ಹಾಯ್ ಅಂತೇಳಿದ್ರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಸೂಪರ್ ಫಿಶ್ ಅದು ಅಲ್ವಾ ಸಿಸ್, ನಂಗಂತ ಬರ್ತದಲ್ಲ ಅದರದ್ದು ಚೋಳಿ ತೆಗಿಲಿಕ್ಕೆ ಉಂಟಲ್ಲ ಸಿಸ್, ಮಲ್ಲಿಕಾ ಸಿಸ್ ಚೋಳಿ ತೆಗಿತಾರಲ್ಲ ಅದರದ್ದು ಸಿಪ್ಪೆ ತೆಗಿತಾರಲ್ಲ, ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಅದು. ಗುಡ್ ಅಂತ ಹೇಳ್ತಾರೆ. ಕಿಚನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಇಲ್ಲಕ್ಕ ಚಾನಲ್ ಇಲ್ವಾ, ಓಕೆ ಪರವಾಗಿಲ್ಲ, ಸಪೋರ್ಟ್ ಮಾಡಿ ಆಯಿತಾ. ನಾಗು ಅಪ್ಪು ದೊಡ್ಡ ಮನೆ ಹುಡುಗ ಅವರೇ ಸಪೋರ್ಟ್ ಮಾಡಿ. ಲಾವಣ್ಯ ಸಿಸ್ ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ವಿಡಿಯೋ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಮಲ್ಲಿಕಾ ಸಿಸ್ ಇದ್ದಾರೆ, ಲಾವಣ್ಯ ಸಿಸ್ ಇದ್ದಾರೆ, ಕಿಚನ್ ಕ್ವೀನ್ ಗೀತಾ ಸಿಸ್ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ. ಅಯ್ಯೋ ಹೋಗಿ ಮೇಡಮ್, ನೀವು ಅದೇನೋ ಹೇಳ್ತಾ ಇದ್ದೀರಾ. ಪರವಾಗಿಲ್ಲ ಉದಯ್ ಅವರೇ, ಏಕೆಂದರೆ ನೀವು ಅಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ ಲೈವ್ ಸ್ಟ್ರೀಮಿಂಗ್ ಹೇಗೆ ಮಾಡೋದು ಅಂತ. ಸರ್ಚ್ ಮಾಡಿ, ಆಗ ಸಿಗ್ತದೆ, ಆಗ ನಿಮಗೆ ಅರ್ಥ ಆಗ್ತದೆ ಆಯಿತಾ. ನೀವು ನನ್ನದು ಈಗ ನಿಮಗೆ ಚಾನಲ್ ನೋಡಲಿಕ್ಕೆ ಆಗೋದಿಲ್ಲ, ಎಲ್ಲದಿದ್ದರೆ ನೋಡ್ತಾ ಇದ್ದೆ ಎಷ್ಟು ಸಬ್ ಉಂಟು, ನೀವು ಸುಮ್ಮನೆ ಮಾತಾಡ್ತಿದ್ದೀರಾ, ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೆ. ಇಲ್ಲದಿದ್ದರೆ ನೋಡಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಲಾವಣ್ಯ ಸಿಸ್ ಇದ್ದಾರೆ, ಮತ್ತು ಮಲ್ಲಿಕಾ ಸಿಸ್ ಇದ್ದಾರೆ, ನವೋದಯ ಅವರು ಇದ್ದಾರೆ. ಸೂಪರ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅರ್ಥನೇ ಆಗ್ತಾಯಿಲ್ಲ, ಎಷ್ಟು ಸಲ ನೋಡಿದ್ರು. ಹೌದಾ, ಅರ್ಥನೇ ಆಗ್ತಾಯಿಲ್ವಾ? ಈಗ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸೋದು? ನಾನು ಹೇಳಿದ್ದು ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತೀರಾ ಸಿಸ್? ಏನು ಸಿಸ್ಸ ನೀವು? ಕಿಚನ್ ಕ್ವೀನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಏತ್ ಟೈಮ್ ಕಾತು ಕುಲ್ಲಿನಿ ಇನ್ನ ಲೈವ್ 5 ಗಂಟೆಗೆ ಲೈವ್. ಓ ರಂಜಿತ್ ಏನ ಬಂತೀನಿ ಯಾನೊಂಜಿ ಏತ್ ಟೈಮ್ ಅಂತ ಬಂದೆ ಮೂಲುಂಡತೆ ಮುಗಾಲ್ ಪಾರ್ದೀನಿ ಕತ್ತಲೆ ಆದುಂಡತೆ ಒಂದೇ ನೆಟ್ವರ್ಕ್ ಏಜಿ ಏಸು ಸಲ ಟ್ರೈ ಮಾಡ್ತೆ ಲೈವ್ದ ಎಂಕಲ ಸಾಕಾದ್ಕೊಂಡು ಬಕ್ಕ ಲಾಸ್ಟ್ ಮೊಬೈಲ್ ದೀದುಂಡದೆ ಸೀದಾ ಪೋಯೆ ಓದ್ಬೇಕೈತೆ ಬರ್ಸಂತೆ ಒಂತೆ ಮುಗಾಲ್ ಪುರ ಕಮ್ಮಿ ಆಯ್ಕೆ ಕೂಡ ಟ್ರೈ ಮಾಡ್ತೀನಿ ಲೈವ್ಗೆ. ಅಂಚೊಂಜಿ ಲೈವ್ ತಿಕ್ಕಂಡು ನಂಗೆ ಗೊತ್ತಾಡ ಐಕೆ ಅನಿಜಿಲ್ಲ ಇನ್ನು ಲೈವ್ ಮಲ್ಪುನೇಟು ಇತ್ತುಜಿ ಅನ್ನು ಬಕ್ಕಲ ಬರ್ತೀನಿ ಅನ್ನು ಒಂಜಿ ಅರ್ಧ ಗಂಟೆ ಅನ್ನಲ್ಲ ಮಲ್ಪುಗ ನೈಸ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಥ್ಯಾಂಕ್ ಯು, ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಸ್ ಥ್ಯಾಂಕ್ ಯು. ನವೋದಯ ಅವ್ರನ್ನ ಎಂತ ನಿಮ್ಮದು ಮಂಗಳೂರು? ಹೌದು ನವೋದಯ ಅವರೇ, ನಮ್ಮದು ಮಂಗಳೂರು. ರಂಜಿತ್ ಸಾಲಿಯನ್ ಲೈಕ್ ಕೊರಿಯಕ್ಕ. ಓಕೆ ಥ್ಯಾಂಕ್ ಯು ರಂಜಿತ್ ಅವರೇ, ಥ್ಯಾಂಕ್ ಯು. ಕಿಚನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು ಕಿಚನ್ ಸಿಸ್. ಗೀತಾ ಸಿಸ್ ಥ್ಯಾಂಕ್ ಯು. ನಿಜ ಅಕ್ಕ, ಖಂಡಿತ ಸಪೋರ್ಟ್ ಮಾಡ್ತೀನಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಾಗು ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಕಿಚನ್ ಕಿನ್ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಹೋಗ್ಲಿ ಬಿಡಿ, ನೀವು ಹೇಳಿಕೊಳ್ಳೋದು ಬೇಡ, ನಾನು ಲೈವ್ ಮಾಡೋದು ಬೇಡ. ಅಲ್ಲವೂ ನಾವು ಉದಯ ಲೈವ್ ಮಾಡಿ ನೀವು. ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲಲ್ಲ. ನೀವು ಯೂಟ್ಯೂಬಲ್ಲಿ ಒಂದು ಸಲ ಸರ್ಚ್ ಮಾಡಿ, ನಿಮಗೆ ಅರ್ಥ ಆಗ್ಬೋದು. ಕಿಚನ್ ಕ್ವೀನ್ ಗೀತಾ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಯ್ಯೋ, ನನ್ನನ್ನು ಸಿಸ್ ಮಾಡ್ತಿದ್ದಾರೆ, ಯಾರಾದರೂ ಕಾಪಾಡಿ. ಸಾರಿ ಬ್ರೋ. ಓಕೆ, ನವ ಉದಯ ಅವರೇ ಸಾರಿ. ನೈಸ್ ಅಂತ ಹೇಳ್ತಾ ಇದ್ದಾರೆ ಕಿಚನ್ ಅವರು. ಸೂಪರ್ ಅಂತ ಹೇಳ್ತಾರೆ ಲಾವಣ್ಯ ಅವರು. ಉಮೇಶ್ ಅವ್ರು ಬಂದರು, ಹಾಯ್ ಹಲೋ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಉಮೇಶ್ ಅವರೇ, ನೈಸ್ ಅಂತ ಹೇಳ್ತಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಸಿಸ್ ನೈಸ್ ಅಂತ ಹೇಳಿ. ಥ್ಯಾಂಕ್ ಯು ಲಾವಣ್ಯ ಸಿಸ್. ಟೀ ಕಾಫಿ ಆನ ಅಂತ ಕೇಳ್ತಾ ಇದ್ದಾರೆ ಉಮೇಶ್ ಅವರು. ಟೀ ಕಾಫಿ ಆಯಿತು ಉಮೇಶ್ ಅವರೇ. ನಿಮ್ಮದು ಚಾನಲ್ ಉಂಟಾ? ಇರೆಗು ಮುಗಲ ತಿರೆಗೆ ಚೂರ್ಲ ಇಷ್ಟು ಇಂಟ್ರೆಸ್ಟ್ ಇಜ್ಜಿ ಒಬ್ಬ ದೇವಾ ರಂಜಿತ್ ಏನ ಪಾತೆರ ಮಂಡಾರ ಪಿರದೆ ತೊಲ್ಲೆವೇನು. ಅಯ್ಯೋ ದೇವ. ಲಾವಣ್ಯ ಗುಡ್ ಅಂತ ಹೇಳ್ತಾ ಇದ್ದಾರೆ. ಎಂಚ ಉಳ್ಳಾರು ಹುಷಾರುಳ್ಳೆ, ನಾನು ಸೂಪರ್ ಉಳ್ಳೆ. ಓಕೆ ಸಿಸ್ಟರ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಕ್ವೀನ್ ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಉಮೇಶ್ ಅವರೇ. ಥ್ಯಾಂಕ್ ಯು. ಚಾನಲ್ ಉಂಟು ಉಮೇಶ್ ಅವರೇ? ಓಕೆ ಸಿಸ್, ಮತ್ತೆ ಸಿಗ್ತೇನೆ ನಿಮ್ಮ ಲೈವ್ಗೆ ಬರ್ತೇನೆ ಮತ್ತೆ. 7 o'clock ಅಲ್ಲ ಸಿಸ್? 7 o'clock. ಬಾಯ್ ಸಿಸ್ ಅಂತೇಳಿ. ಬಾಯ್. ಓಕೆ ಬಾಯ್ ಗೀತಾ ಸಿಸ್ ಬಾಯ್. ರಂಜಿತ್ ಅವರು ಇಲ್ಲಿಗೆ ರಡ್ಡು ದೀಪ ಎತ್ತದ ಆಯಿ ರಂಜಿತ್ ಬರ್ಸ ಜೋರು ಉಂಡ ಅಂದಿ ಎಕ್ಕಡಂಗಿ ಕತ್ತಲೆ ಪಾಡ್ದಿನ ತೂಂಡ ಎಂಕೆ ಅವರ ಪೋಡಿಗೆ ಅನು ನಮ್ಮನೆ ಬರ್ಸ ಬರ್ಪುಡು ಇತ್ತಂತೆ. ಬರ್ಸ ಬರೋನುಂಡು ಶಬ್ದಕ್ಕೆ ಉಂಡು ತುಲಿ ಸೀಟಿಗೆ ಬರ್ಸ ಪೂರ್ಣತೆ ಐತನೇ ಶಬ್ದ ಜಾಸ್ತಿ ಉಂಡು. ಬೊಕ್ಕ ಇಲ್ಲಡಿ ಪೂರ ಎಂಚ ಉಳ್ಳೇರು ಅಕ್ಕ ಮಾತು ಹುಷಾರುಳ್ಳೇರು ರಂಜಿತ್, ಮಾತು ಹುಷಾರುಳ್ಳೇರು. ನಾಗು ಅವರು ಆನಲ್ಲಿದ್ದಾರಂತೆ. ಥ್ಯಾಂಕ್ ಯು ನಾಗು ಅವರೇ. ಥ್ಯಾಂಕ್ ಯು ಸೋ ಮಚ್. ಶಬ್ದ ಸಾಥ್ ಸಬ್ಕಾ ವಿಕಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಕಂದಂದು ರಂಜಿತ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಒಂದು ಸರಿ. ನಾಗು ಅಪ್ಪ ಅವರು ಆನ್ ಅಕ್ಕ ಥ್ಯಾಂಕ್ ಯು ನಾಗು ಅವರೇ. ಥ್ಯಾಂಕ್ ಯು ಸೋ ಮಚ್. ನೈಟು ಅನಸಿಗೆ ದಾದಿ ಸ್ಪೆಷಲ್ ಅಕ್ಕ. ನೈಟು ಅನಸಿಗೆ ಮೀನು ನಂಗೆ ರೆಸ, ನಂಗೆ ಮೀನು ಗೊತ್ತುಂಡೆ ಆಯ್ತಾ ರೆಸ. ಉಮೇಶ್ ಅವರು ತೆಲಿಪಿ ಅಯ್ಯೋ ತೆಲಿಪುನ್ ಬಕ ದಾದ ಮಲ್ಪುರು ಉಮೇಶ್ ಮೇರ್ ಪನೋದಿಲ್ಲ ರಂಜಿತ್ ತೆಲಿಕೆ ಆರ್ಪುನ ಇಂಕ್ ಊರೆಟ್ಲ ಇಂಟ್ರೆಸ್ಟ್ ಕೊರ್ಪರ್ ಬಟ್ ಐಕ ಅದು ಸರಿಯಾದ ಪ್ರಿಪೇರ್ ಆಪುಜಾರು ಅವು ಒಂದು ರಂಜಿತ್ ಪ್ರಿಪೇರ್ ಆನಾಗ ಮುಗಲ್ ಬರ್ಪುಣದೆ ದಾದ ಮಲ್ಪುನು ಪ್ರಿಪೇರ್ ಆನಾಗ ಸಾಕವಣ ಐಕ ಪೂರ ಹೊಡತೆ ಮೇಕಪ್ ಪೂರ ಮಲ್ತದೆ ಪ್ರಿಪೇರ್ ಆದ ಬಂದಂಗೊಂಡತಿ ಅವು ಡಿಸ್ಕನೆಕ್ಟ್ ಆಪುಂಡು ದಾದ ಅಲ್ಪುನು. ಬಂಜರ ತೆಲಿಪಿ ಬರೋದಿಲ್ಲೇರು ಅಂದು ಬಂಜರ ತೆಲಿಪುಗ ಬಲೆ ತೆಲಿಪಾಲೆ ಬಂಜಿ ನಿಲ್ಕೆ ತೆಲಿಪುಗ. ಈನ ಲೈವ್ ಗೀರು ಬರ್ಪಿನ ಬಂಗೋಗು ಕೂಡ ಬೇತೆ ಲೈವ್ ದಾದಿ ಗುಬ್ಬರ್ಪೆಜೆ ಗುಬ್ಬರ್ಪಿ ಏನವ ಹೆಂಗೆ ಅರ್ಥನೇ ಆಪುಜಿ ಗುಬ್ಬರ್ಪೆಗೆ ಯಾರು ದಾದೆ ರಂಜಿತ್ ಅವು ದಾದೆ ಬರಿತೀನಿ. ನಾಗು ಅಪ್ಪು ದೊಡ್ಡ ಮನೆಯವರು ಆನ್ ಅಕ್ಕ. ಥ್ಯಾಂಕ್ ಯು ನಾಗು ಅವರೇ. ಥ್ಯಾಂಕ್ ಯು. ಕೇನುಂಡೆ ಬರ್ಸಕ್ಕೆ ಏನುಂಡ. ಓಕೆ ನಂಗೆ ಇಜ್ಜಂದಿನ ಸಾರ ನಂಗೆ ಇಜ್ಜಂದಿನ ಸಾರು ನಂಗೆ ಪೂರ ಮಧ್ಯಾಹ್ನ ಖಾಲಿ ನಂಗಿಜ್ಜಿ ಖಾಲಿ ಸಾರು ಉಂಟು ನಾನು ಮೊಗಲ್ಗೆ ತರ್ಪಲ್ ಪಾಡ್ಲಿ ಇನ್ನ ಮಂಡೆ. ಅಯ್ಯೋ ದೇವ ಮುಗಲ್ ತರ್ಪಲ್ ಪಾಡ್ರೆ ಅಪ್ಪಡ ಯಾರು ಮೂಲುಪ್ಪೇನ ಮುಗಲ್ದೊಟ್ಟಿಗೆ ಬೋದು ಉಪ್ಪೆ ಅವರು ಬೇತೆ ಲೈವ್ಗೆ ಬರ್ಪೆಗೆ. ಹಾಂ ಬೇತೆ ಲೈವ್ಗೆ ಪೋಪೆ ಬಕ ಇರ್ಬಾ ಯಾಕಂದ್ರೆ ಸುಮಕಲ್ಲ ಇವ್ರು ಬೈಜಾರ ಅಂಚ ಬೇತೆ ಲೈವ್ಗೆ ಬರ್ತೇನೆ ಎಂದು ಬಕ ಏನ ಬಂದಿನಿ ರಂಜಿತ್ ಏತಂಗಿ ಪಾಪ ಸಂಗೀತ ಅಯ್ಯೋ ನೆತ್ತಿನ ಪೂರ ನೆರ್ದಾಳತೆ ರಂಜಿತ್ ಇತ್ತೆ ನೀನು ಪಾಪ ಅಂದ ಯಾನ್ ಪಾಪನೇ. ಬಕ್ಕ ದಾದಿ ಸ್ಪೆಷಲ್ ರಂಜಿತಿನಿ ನೈಟ್ ಡಿನ್ನರ್ಗೆ ದಾದಿ ಸ್ಪೆಷಲ್. ಇನ್ನಲ್ಲ ಇವು ಸರಿಯಾದ
ಒಲೆ ಬೊಕ್ಕಬೇ ತೂಕಬೇತೆ ಅಂದಂದವು ಸರಿ ಎನ್ನ ಲೈವ್ಗೆ ಹೆಂಗೆ ಸರಿ ಕಟ್ಟಾಪ ಯಾನುಡತೆ ಬೇತಕಲ್ಲ ಲೈವ್ ಪೋಂಡತೆ ಅಕುಲೆನ್ನ ಲೈವ್ಗೆ ಬರ್ತೀನಿ ಅಂಚ ಗೊತ್ತಾಂಡಿ. ಭುಜಂಗ ಶೆಟ್ಟಿಗಾರ್ ಬಂದರು ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಭುಜಂಗ ಅವರೇ, ವೆಲ್ಕಮ್ ಟು ಮೈ ಲೈವ್. ಭುಜಂಗ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಾಗು ಅಪ್ಪು ದೊಡ್ಡ ಮನೆಯವರು, ಮೈ ಅಪ್ಪು ಬಾಸ್ ಒಂದು ಸಾಂಗ್ ಪ್ಲೀಸ್ ಅಕ್ಕ. ಅಪ್ಪು ಬಾಸ್ ಇದು ಸಾಂಗಾ? ಈಗ ಸಾಂಗ್ ಸ್ವರ ಸರಿ ಇಲ್ವಾ ಅಪ್ಪು ಅವ್ರು? ಹೇಳ್ತೀನಿ ಒಂದು ನಿಮಿಷ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸನಿಗೆ ಬಂದು ಬೆಳಗಿದೆ ಮನೆಯ ಮನಗಳೇ ಇಂದು. ಅಷ್ಟೇ ಬರೋದು ಅದು, ಮತ್ತು ಬೇರೆ ಇದ್ದರೆ ನೆನಪು ಬಂದರೆ ಹೇಳ್ತೇನೆ. ಭುಜಂಗ ಅವ್ರು ಕೇಕ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಭುಜಂಗ ಅವರೇ. ಡ್ರೀಮ್ ಬಾಯ್ ಓಡ್ರಪ್ಪೋ ಓಡ್ರಿ. ಎಲ್ಲಿಗೆ ಓಡುದು ಡ್ರೀಮ್ ಬಾಯ್? ಅಯ್ಯೋ, ಪದ್ಯ ಹೇಳುವಾಗ ಯಾಕೆ ಓಡುದು ಡ್ರೀಮ್ ಬಾಯ್? ಇಲ್ಲಿ ಬರ್ಸ ಬರ್ತದೆ, ಬರ್ಸಕ್ಕೆ ಆದರೆ ಓಡಬೇಕು. ನಾನು ಪದ್ಯ ಹೇಳುವಾಗ ಯಾಕೆ ಓಡುದು? ಅಪ್ಪ ದೇವ, ನೆನಪು ಮಾಡ್ತೇನೆ ಅಪ್ಪು ಬಾಸ್ದವರು ಸಾಂಗ್ ಯಾವುದಾದ್ರೂ ನೆನಪಾದರೆ ಹೇಳ್ತೇನೆ ಆಯಿತಾ? ನಾಗು ಅಪ್ಪು ಅವರೇ, ನೆನಪು ಬಂದರೆ ಹೇಳ್ತೇನೆ. ಸ್ಪೆಷಲ್ ದಾದಪ್ಪಂದು ಗೊತ್ತುಚ್ಚಿ ಅಕ್ಕ ನನ್ನಲ್ಲ. ಓಕೆ ರಂಜಿತ್ ಅವರೇ, ಓಕೆ. ಒಬ್ಬ ಎಂಕಿ ಏತು ನೆರಿಯರತೆ ರಂಜಿತ್ ಆರು ಒಂಜಿ ಬಾ ಪೋಯರ್ ಆಡು ಸೀದಾ ಓಡ್ರಪ್ಪ ಬಂದು ಸೀದಾ ಪೋಯರ್ ತೋಜೋಡ್ರು ಡ್ರೀಮ್ ಬಾಯ್. ಅಗಳು ಈರ್ನ ಲೈವ್ಗೂ ಬರ್ಪೇರಂದ ಈರ್ನ ಲೈವ್ಗೂ ಬತ್ತು ಜಿಡ ಯಾನ್ ಬರ್ಪಿ ಯಾನ್ ಬರದೆ ಓಡೆ ಮೋಪೆ ಯಾನ್ ಮೂಡೆ ಉಪ್ಪೆ ಏರ್ಲ ಬತ್ತು ಜಿಡ ಬಕ್ಕೆ ಅದಾದ ಕೆಲೆಜಿದೇರ್ಲ ಯಾನು ಎನ್ನ ಬೇಲೆ ಬರ್ತದೆ ಉಪ್ಪು ಇತ್ತೆ ಪಂಡು ನನ್ನ ಇಂದೊಟ್ಟೆ ಒಂದು ಲೈವ್ ಉಡತೆ ಏಪ ಡಿಸ್ಕನೆಕ್ಟ್ ಆಪುಂಡು ಪಂಡ್ರೆ ಆಪುಜಿ ಮುಗಲ್ ಜಾಸ್ತಿ ಆನ ಕೂಡ ಡಿಸ್ಕನೆಕ್ಟ್ ಆಪು ನಾನು. ಅಣ್ಣಪ್ಪ ಅನ್ನಿಯವರು ಬಂದರು. ಅಣ್ಣಪ್ಪ ಅನ್ನಿಯವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈರ್ನ ಕಂಠ ಸೂಪರ್ ಅಕ್ಕ. ವಿಶ್ವ ದಿಗ್ಗಜರು ಪೂರ ನೆಲ ಕಚ್ಚಿದು ಅತ್ತಿ ರಂಜಿತ್ ಈರೇ ನನ್ನ ಪುಗಾರುನಾ ನೀವು ನನ್ನನ್ನು ಹೊಗಳುದಾ ತೆಗಳುದಾ ನನಗೆ ಒಂದು ಗೊತ್ತಾಗೋದಿಲ್ಲ ರಂಜಿತ್ ಅವರೇ. ಅಣ್ಣಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಅಣ್ಣಪ್ಪ ಏನು ಕನ್ನಡ ಹಾಕ್ಕೊಂಡು ಬಂದಿದ್ದೀರಾ? ಕನ್ನಡಕ್ಕೆ ಹಾಕ್ಕೊಂಡು ಬಂದಿದ್ದೀರಲ್ಲ, ಏನಾಯಿತು? ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು. ನಾಗು ತುಂಬ ಹೃದಯದ ನಿನಗೆ ಥ್ಯಾಂಕ್ಸ್ ಯು ಸೋ ಮಚ್ ಅಕ್ಕ. ಓಕೆ ನಾಗು ಅವರೇ. ಮತ್ತೆ ಪದ್ಯ ನೆನಪು ಬಂದರೆ ಹಾಡ್ತೇನೆ ಆಯಿತಾ ಅಪ್ಪ ಅವರದು. ಇಲ್ಲದಿದ್ದರೆ ನೀವು ಲಿರಿಕ್ಸ್ ಹಾಕಿ ನೋಡುವ. ಸೂಪರ್ ಅಂತ ಹೇಳ್ತಿದ್ದಾರೆ ಅಣ್ಣಪ್ಪ ಅನ್ನಿಯವರು. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ. ಅನ್ನಿ ಸೆಕೆಂಡ್ ಲೈಕ್. ಓಕೆ ಥ್ಯಾಂಕ್ ಯು. ಐ ಆಮ್ ಅಣ್ಣಪ್ಪ ಅನ್ನಿ. ಹೌದಾ, ಇದು ಸಪೋರ್ಟಿಂಗ್ ಐಡಿಯಾ ಅದು. ವೈಷ್ಣವಿ ಹಾಯ್ ಮಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ವೈಶು, ಎಂಚೊಲ್ಲ ವೈಶು ಚಾಪರ್ಯಾನಾ? ಅಣ್ಣಿಯವರೇ ನೀವು ಲೈವ್ ಮಾಡ್ತೀರಾ? ದಿಲೀಪ್ ಶೆಟ್ಟಿ ಬಂದು ಥರ್ಡ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಲೈಕ್ ಡನ್. ಓಕೆ ಥ್ಯಾಂಕ್ ಯು. ಮರ್ಮಲ್ ಬಂದ್ಲು ಅಕ್ಕ ಅಂದು. ಮರ್ಮಲ್ ಬರ್ತೀರ? ಹಾಯ್ ಪಂಡೀರ್ ಮರ್ಮಲ್ ಬಕ್ಕ ತೋಜ್ಜಿ ಮರ್ಮಲ್. ಐ ಆಮ್ ಅಣ್ಣಪ್ಪ ಅನ್ನಿ. ಓಕೆ ನಿಮ್ಮದು ದಿಲೀಪ್ ಶೆಟ್ಟಿಯ ಹೆಸರು ಅಣ್ಣಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣಪ್ಪ ಅವರೇ. ಥ್ಯಾಂಕ್ ಯು. ಲೈವ್ ಮಾಡೋದಿಲ್ವ ಅಣ್ಣಪ್ಪ ಅವರು? ನೀವು ಲೈವ್ ಮಾಡ್ತಾ ಇದ್ದೀರಾ? ನನಗೆ ಸ್ವಲ್ಪ ಈ ತಿಂಗಳು ಸ್ವಲ್ಪ ಪುರ್ಸೊತ್ತಿಲ್ಲ, ಮತ್ತೆ ಬರ್ತೇನೆ ಲೈವ್ ಆಯಿತಾ ಅಣ್ಣಪ್ಪ ಅವರೇ. ತುಂಬ ದಿನ ಆಯ್ತು ಯಾರ ಲೈವ್ ಕೂಡ ಅಷ್ಟಾಗಿ ಹೋಗ್ತಾ ಇಲ್ಲ. ಈಗ ಹೋಗ್ತೇನೆ, ಇನ್ಮೇಲೆ ಹೋಗ್ತೇನೆ.
ಫೋರ್ತ್ ಲೈಕ್ ಡನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಏತ್ 4 ಐಡಿ ಉಂಡ ಅಣ್ಣಪ್ಪ. ಥ್ಯಾಂಕ್ ಯು ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಂಚನೆ ಸಬ್ಲ ಮಲ್ತು ಬಿಡ್ಲೆ ಅಣ್ಣಪ್ಪ, ಅಂಚನೆ ಸಬ್ಲ ಮಲ್ತು ಬಿಡ್ಲೆ. ಮಸ್ತ್ ಥ್ಯಾಂಕ್ಸ್ ಮಾತ್ರ ರೇ ಅವೇ 4 ಐಡಿ ಇಲ್ಲ ಸಬ್ಬಲ ಕೊರಲಿ. ಭುಜಂಗ ಅವರು ಪೈನಾಪಲ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ, ಥ್ಯಾಂಕ್ ಯು ಸೋ ಮಚ್. ಭುಜಂಗ ಅವರೇ ಲೈವ್ ಮಾಡ್ತೀರಾ ನೀವು? ನೋಡಿ ಇಲ್ಲಿ ಅನ್ನಪ್ಪನಿದ್ದಾರೆ, ಭುಜಂಗ ಅವರಿದ್ದಾರೆ, ಮತ್ತು ನಮ್ಮ ಡ್ರೀಮ್ ಬಾಯ್ ಅವರು ಇದ್ರು ಕಾಣಬೇಕು. ಎಲ್ಲರಿದ್ದಾರೆ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ. ಬೇಲೆ ಉಂಡು ಅಕ್ಕ ಬಾಯ್. ಓಕೆ ಅನ್ನಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀನಿಕ್ ಬಕ್ಕ ಲೈಕ್ ಕೊರ್ನಿಕ್. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಅನ್ನಪ್ಪ ಅವರೇ, ಬಾಯ್. ಹಾಯ್ ಬಾಯ್. ಬರ್ಸ ಬರೋದುಂಡು ಅಂದು ಮೂಲ ಬರ್ಸ ಉಂತರಿಕೇನು ಜೊತೆ. ಓಕೆ ಮೊಬೈಲ್ ಚಂಡಿ ಅವರೇ ಬುಡಚ್ಚಿ. ಓಕೆ ಬಾಯ್ ಅನ್ನಪ್ಪ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ಗೆ ಬರ್ತು ಸಪೋರ್ಟ್ ಮಾಡ್ತೀನಿ. ಭುಜಂಗ ಶೆಟ್ಟಿಗಾರ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಭುಜಂಗ ಅವರೇ, ಥ್ಯಾಂಕ್ ಯು. ಹೌ ಟು ಗ್ರೋ ಅಪ್ ಹೆಲೋ ಅಂತ ಹೇಳ್ತಿದ್ದೆ. ಹಾಯ್ ಹೌ ಟು ಗ್ರೋ ಅಪ್ ಅವರೇ, ಥ್ಯಾಂಕ್ ಯು ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ವೆಲ್ಕಮ್ ಟು ಮೈ ಲೈವ್ ಹೌ ಟು ಗ್ರೋ ಅವರೇ. ವೈಷ್ಣವಿ ಹಾಯ್ ಮಾಮಿ. ಹಾಯ್ ವೈಷ್ಣವಿ. ಒಡೆ ಪೋಯಿನಿ ಆಂಡಿ ಚಾ ಆಂಡ್ ವೈಶು ನಿನ್ನ ಆಂಡ ಹೌ ಟು ಗ್ರೋ ಮ್ಯಾಮ್ ಅಂತ ಕರಿತಾ ಇದ್ದಾರೆ. ಆಂಡ್ ಮಾಮಿ ಪನದಲ್ಲಿ ದಾದ ಮಧ್ಯಾಹ್ನ ದಾದ ಒನಸ್ ಮಲ್ತ ಒನಸ್ಗೆ ದಾದ ಇತ್ತಲ್ಲ ಮಧ್ಯಾಹ್ನ ವೈಶು. ಸ್ಕೂಲ್ ಸ್ಟಾರ್ಟ್ ಆಂಡ ಇನ್ನಿದಿಂಚ ವೈಶು. ಸ್ಕೂಲ್ ಸ್ಟಾರ್ಟ್ ಆಂಡ ವೆಜ್ ಮಾಮಿ ದಾನೆ ವೆಜ್. ಹಿಜ್ಜಿ ಜೂನ್ 2ಗ. ಓಕೆ ಬಕ ಚಾಕ್ ದಾದ ತಿನ್ರೆ ನೋಡಿ, ಕಮೆಂಟ್ ಮಾಡಿ. ರಂಜಿತ್ ಉಲ್ಲಾರ, ರಂಜಿತ್ ಪೋಯರಾ? ಚಾಕ್ ದಾಲ ಹಿಜ್ಜಿ. ಓಕೆ ಖಾಲಿ ಚಾ. ಓಕೆ ಬಕ ಬೈಯಾಗ ದಾದ ಸ್ಪೆಷಲ್ ಒನಸ್ಗೆ. ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಕ್ಯಾಬೇಜ್ ತರಕಾರಿಯಾ? ನಾನೇ ತರಕಾರಿ ಮೀನು ತಿನ್ ಪೂಜಾರ. ಕ್ಯಾಬೇಜ್ ಇರೆಗ್ ದಾದ ಮಾಮಿ ಎಂಕ್ ನಂಗ್ ಕಜಿ ನಂಗ್ ರಸ. ಕುಟುಂಬದ ಪೂಜೆ ಉಂಡು. ಓ ಅಂಚನಾ? ಓಕೆ ಸರಿ. ಓ ಅಂದ ಏತು ದಿನ ತಿನ್ರಜ್ಜಿ?
3 days. ಹಾಂ ಹಾಂ ಗೊತ್ತಾಣ ಗೊತ್ತಾಣ, ಸರಿ ಸರಿ ಗೊತ್ತಾಣ. ಓಕೆ ಓಕೆ. एमडी कैसर चेहरा छुपा के क्यों बात हो मैडम जी? नहीं नहीं हो माय गॉड. एमडी कैसर जी, ये पेस लाइव नहीं है. आपका चेहरा देखना है मैडम जी. आप सामने ओपन में आइए जी. आप मेरा चेहरा देख के क्या करोगे जी? एमडी कैसर जी, आपको मेरा चेहरा देखना है. मेरा चेहरा देख के आप क्या करोगे? हाँ एमडी कैसर जी. एक दफ़ा चेहरा देखा दीजिए, उसके बाद मैं लाइक करता हूँ आपको. ओके, करना है तो आप ऐसे ही लाइक कीजिए कैसर जी. मोहम्मद कैसर जी, लाइक देना है तो दीजिए. आप चेहरा देख के क्या लाइक दोगे आप? मोहम्मद कैसर जी, है क्या आप?
ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಆಯ್ಗೆ ದಾದೆ ಅಕ್ಕ ಮೋನೆ ತೋಜಂದ ಮಾತ್ರ ಲೈಕ್ ಕೊರ್ಪಿನ್ಗೆ ದಾದ 20 ಲಕ್ಷ ಸಾಲ ಕೊರ್ಪು ನಮ್ಮಲ್ಲಿ ಮನ ಮಂಗೆ ಇಜ್ಜೆ ಎನ್ನ ಹಸ್ಬೆಂಡ್ ಇತ್ತೀರ ಆರು ಪಾತಿರೇರು ಅಕ್ಕ ಪೂರ ದೂರ ಪೋಯಿರು ಪೂರ ಪೋಯಿರು ಅಯ್ಯೋ ದೇವ ಎನ್ನ ಹಸ್ಬೆಂಡ್ ಪಾತಿರೇಡ ಆಡ ಅದಾವೆ ಪೊಲೀಸ್ ತಕಲ ಭಾರಿ ಬರ್ಸ ಅಕ್ಕ ನೀ ಅಕ್ಕ ಅಂದು ಭಾರಿ ಬರ್ಸೈ ಹರಿಪ್ರಸಾದ್ ಎಂ ಹಾಯ್ ಮ್ಯಾಮ್, ಹಾಯ್ ಹರಿಪ್ರಸಾದ್ ಅವರೇ, ವೆಲ್ಕಮ್ ಟು ಮೈ ಲೈವ್. గుడ్ ఈవినింగ్ హరిప్రసాద్, గుడ్ ఈవినింగ్. రంజిత్ పోయారు ఎవరున్నారా? चेहरा छुपा के रखना, छुपा के रखना. ये दिल की बात अपनी दिल मेरे बात
ಬಾರಯ್ಯ ಬಾಬಾ ಬಾಬಾ ಭಕ್ತ मारी जने पति मारी जनापनि मारी जने ना मारी बारैया बाबा बाबा बा भक्तारा प्रिया श्रीनिवास राया भक्तारा प्रिया श्रीनिवास राया ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ರಂಜಿತ್ ಉಳ್ಳಾರಾ? ಓಟಿ ಅವರು ಬಂದರು. ಅಕ್ಕ ದಾನೆಗೆ ಪನೊಂದುಲ್ಲೇರು. ವೆಲ್ಕಮ್ ಟು ಮೈ ಲೈವ್ ಕೋಟಿ ಅವರೇ. ಮಂಗಳೂರು ದಾರ ಇದು. ಕುಡ್ಲದಾರ. ಅಂದು ಪುತ್ತೂರು ದಾರ. ಓಕೆ ಓಕೆ. ಚಾನಲ್ ಉಂಡೆ? ಚಾನಲ್ ಇದೆಯಾ? ಕಾಫಿ ಅಂಡೆ ಕಾಫಿ ಚಾ ದಾದ ಪರ್ಪರ್ ಬಯ್ಯಗ ಕಾಫಿ ಚಾ ಪರಿಹಾರ ದಾಲ ಇಜ್ಜಿ. ಓಕೆ ಓಕೆ. ಕಾಫಿ ಪರಿಹಾರ. ಕಾಫಿ ದಾಲೇಜ್. ಓ 90ಯಾ? ಓಕೆ ಓಕೆ. ಕಡ್ಲೆನಾ? ಓಕೆ ಓಕೆ. ಕಳ್ಳ ಚಂದಮ ಚಂದ ಅಂದ ಪ್ರೇಮ ಸುಕ್ಕಾಗ ಕಾಸಿಚ್ಚಿ ಅಂಚ ಕಡ್ಲೆನಾ? ಓಕೆ. ಓ ಮೈ ಗಾಡ್.
ಉಪ್ಪಡುಂಡೆ ಉಪ್ಪಡ ಉಪ್ಪಪ್ಪ ಉಪ್ಪಡ ಉಪ್ಪಡಿಜ್ಜಿ ಯಾಂಕ್ ಉಪ್ಪಡಿ ಇಷ್ಟನೇ ಇಜ್ಜಿ. ಪುತ್ತೂಳು ಬರ್ಸ ಇಜ್ಜೆ ಲಕ್ಷುಲ್ಲೇನಾ ಲಕ್ಷುಲ್ಲೇನಾ ಅಜ್ಜನ ಅವಳುಲ್ಲೇನ ತುಳಗೆ ಈರು ತಿನ್ನೊಚ್ಚಿ ಎಂಕು ಕೋರಿ ಉಪ್ಪಡು ಇಚ್ಚಿ ಆನು ಉಪ್ಪಡು ಎಂಕ್ ಇಷ್ಟ ಇಜ್ಜಿ ಐಕೆ ಆನು ಉಪ್ಪಡು ಕನ್ಪಿನೇ ಇಜ್ಜಿಯೇ ಉಪ್ಪಡು ಕನ್ಪಿನೇ ಇಜ್ಜಿ నేను ఉప్పడు తినిపిల్లెజ్జి ఉప్పడు కనిపిల్లెజ్జి అంచ ఉప్పడు మల్పుల్లెజ్జి ఎక్కడ ಬರ್ಸ ಜೋರು 90 ಆವುಚಿ ಓ ಮೈ ಗಾಡ್ ಬರ್ಸ ಜೋರು ಇಡ್ಲಿಕ್ಲ 90 ದಾದ ಸಂಬಂಧ ಚಲಿಕ್ ನಾಟುಜಿ ಓ ಅಂದೆ ಈರು ಒಲ್ತಾರೆ ಯಾನ್ ಸುರತ್ಕಲ್ ಮಂಗಳೂರು ಸುರತ್ಕಲ್ ನೀ ಗಂಟೆ ತಾಂಡ್ ಸರಿ ಒಂದು 10 ನಿಮಿಷ ಬಕ್ಕ ಎಂಡ್ ಮಲ್ಪ ಮುಕ್ಕನ ಐಜಿ ಸುರತ್ಕಲ್ ಮುಕ್ಕತ್ತು NITK NITK ವಂಚಾಂಡ್ NITK ಸಂಚಿತ್ ಸಂಚಿತ್ ಚೌದಾರ್ ಇನ್ಕಮಿಂಗ್
ತರವಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ ತರವಲ್ಲ ತಂಗಿ ತಂಬೂರಿ ಸ್ವರ ಬರಿದೆ ಬಾರಿಸದಿರು ತಂಬೂರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ, ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ. ಚಂಡಮಾರುತ ಸುರತ್ಕಲ್ ಜಾಗ್ರತೆ, ಕಡಲ್ದ ಬಾರಿ ಅಂದಂದು ಚಂಡಮಾರುತ ಅವೇ ಸುರತ್ಕಲ್ದ ಅಲ್ಪ ಜಾಗ್ರತೆ ಉಂಡು. ಗಾಳಿ ಅತೆ ಮಸ್ತ್ ಗಾಳಿ ಉಂಡು, ಕಡಲ್ದ ಬಾರಿಗೆ ಪೋಯರ ಇಜ್ಜತೆ ಎರೆಗ್ಲ. ಓಕೆ ಕೋಟಿ ಬ್ರೋ, ನಾನೈತೆ ಗುಡ್ ನೈಟ್ ಜೆಪ್ಪುಲೆ. ಓಕೆ ಓಕೆ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ. ಎಲ್ಲ ಕಾಂಡೆ ಎನ್ಮಾಂಟೆ ಲೈವ್ ಉಂಡು ಬತ್ತು ಸಪೋರ್ಟ್ ಮಾಡ್ಲೇವೆ ಕೋಟಿ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಇತ್ತೆ ಬೈರ್ತದೆ ಲೈವ್ಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಹೊತ್ತಿನ ಮಾತಿರ್ಗಲ ಧನ್ಯವಾದ. ಎಲ್ಲ ಕಾಂಡೆ ಎನ್ಮಾಂಟಿಗೆ ಲೈವ್ ಉಂಡು ಬಕ್ಕ ಬೈಯಡ 5 ಗಂಟೆ ಲೈವ್ ಉಂಡು ಬತ್ತದ ಸಪೋರ್ಟ್ ಮಾಡ್ಲೆ. ಥ್ಯಾಂಕ್ ಯು ಸೋ ಮಚ್ ಇತ್ತೆ ಲೈವ್ ಎಂಡ್ ಮಾಡ್ತದಲ್ಲೇ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಓಕೆ, ಬಾಯ್ ಆಲ್.